ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ಗೆ ಹೈಕೋರ್ಟ್ ಶಾಕ್ ನೀಡಿದೆ. ದೂರು ಕೊಡಕ್ಕೆ ಬಂದ ಹೆಣ್ಣು ಮಗಳ ಜೊತೆ ಇದೇನಾ ನೀವು ಮಾಡೋದು ಅಂತ ಹೈಕೋರ್ಟ್ ಜಡ್ಜ್ ಕಿಡಿಕಾರಿದ್ದಾರೆ. ಅರೆಸ್ಟ್ ಆಗೋದ್ರಿಂದ ಬಚಾವಾಗಕ್ಕೆ ಹೋದ ಇನ್ಸ್ಪೆಕ್ಟರ್ಗೆ ಸಿಕ್ಕಿರೋ ಶಾಕ್ ಏನು ನೋಡಿ. ತನ್ನ ಮೇಲಿರೋ ರೇಪ್ ಕೇಸ್ ರದ್ದು ಮಾಡಿ ಅಂತ ಸಂದೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದು ಅತ್ಯಾಚಾರ ಅಲ್ಲ, ಅವರಿಬ್ಬರ ನಡುವೆ ಒಪ್ಪಿಗೆ ಇತ್ತು ಅಂತ ಲಾಯರ್ ವಾದ ಮಾಡಿದ್ರು. ಆದ್ರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಮಾತ್ರ ಸುಮ್ಮನಾಗಲಿಲ್ಲ. ಇನ್ಸ್ಪೆಕ್ಟರ್ ಆಗಿ ನೀವು ಮಾಡಿರೋಡು ಅಧಿಕಾರದ ದುರುಪಯೋಗ ಅಲ್ವಾ ಅಂತ ನೇರವಾಗಿಯೇ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅರೆಸ್ಟ್ ಮಾಡಬಾರ್ದು ಅನ್ನೋ ಇನ್ಸ್ಪೆಕ್ಟರ್ ಮನವಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿದೆ. 2018ರಿಂದ 2023ರವರೆಗೆ ಅಂದರೆ ಬರೋಬ್ಬರಿ 5 ವರ್ಷಗಳ ಕಾಲ ಈ ಪೊಲೀಸ್ ಅಧಿಕಾರಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಒಬ್ಬ ಶಿಕ್ಷಕಿ ಕಣ್ಣೀರು ಹಾಕಿದ್ದಾರೆ. ಬೆದರಿಕೆ ಹಾಕಿ ಮನೆಯವರಿಗೂ ತೊಂದರೆ ಕೊಡ್ತೀನಿ ಅಂತ ಹೆದರಿಸಿ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ದೂರು. ಈ ಹಿಂದೆಯೂ 2 ಮಹಿಳೆಯರು ಇವರ ಮೇಲೆ ಆರೋಪ ಮಾಡಿದ್ರು. ಆದರೆ ಈ ಬಾರಿ ಶಿಕ್ಷಕಿ ಕೊಟ್ಟಿರೋ ಕಂಪ್ಲೇಂಟ್ ಸಂದೇಶ್ಗೆ ನಡುಕ ಹುಟ್ಟಿಸಿದೆ. ಒಬ್ಬ ರಕ್ಷಕನೇ ಭಕ್ಷಕನಾದ್ರೆ ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿ ಸಿಗಬೇಕು? ಹೈಕೋರ್ಟ್ ಈ ಪ್ರಕರಣವನ್ನ ಏಪ್ರಿಲ್ 6ಕ್ಕೆ ಮುಂದೂಡಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.